ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆನಿ ಮಸ್ಕರೇನಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಚೋಲೆ ಮಸಾಲ ಮಾಡ್ತಾ ಇದ್ದೀವಿ. ಇದು ನನ್ನ ಅತ್ತಿಗೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಆಯಿತಾ. ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವು ಇದನ್ನು ಟ್ರೈ ಮಾಡಲೇಬೇಕು, ಯಾಕಂದರೆ ನಮ್ಮ ಅತ್ತಿಗೆ ರೆಸಿಪಿ. ಸೊ ಮೊದಲಿಗೆ ಓವರ್ ನೈಟ್ ನಾನು ಅತ್ತಿಗೆ ಚೋಲೆಯನ್ನು ನೆನೆಸಿ ಇಟ್ಟಿದ್ರು. ಅದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ, ಒಂದೂವರೆ ಆಗುವಷ್ಟು ಆನಿಯನ್ ಅಂದರೆ ಈರುಳ್ಳಿ, ಮತ್ತು ಒಂದು ಟೊಮೆಟೊ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಗರಂ ಮಸಾಲದ ಐಟಮ್ ತೊಗೊಂಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಚಕ್ಕೆ, ಲವಂಗ, ಸ್ವಲ್ಪ ಏಲಕ್ಕಿ, ಹಾಗೆ ಇಲ್ಲಿ ಸ್ವಲ್ಪ ಬಾದಾಮ್ ಹಾಗೂ ಗೋಡಂಬಿಯನ್ನು ತೊಗೊಂಡಿದ್ದಾರೆ. ಇದನ್ನೇ ನಾವು ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇದರೊಟ್ಟಿಗೆ 1 ಅಥವಾ 2 ಹಸಿಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ ಹಾಗೂ ನೀರು ಹಾಕಿ ರುಬ್ಬಬೇಕು. ರುಬ್ಬಿ ಆದ ನಂತರ ನಾವು ಸೈಡಿಗೆ ಇಡ್ತಾ ಇದ್ದೀನಿ. ಈಗ ನಾವೊಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೇವೆ, ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಆನಿಯನ್ ಅಂದರೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. 1.5-2 ನಿಮಿಷ ಆಗುವಷ್ಟು ಫ್ರೈ ಮಾಡಿದರೆ ಸಾಕು. ಇದಾದ ನಂತರ ನಾವು ರುಬ್ಬಿದಂತಹ ಮಿಶ್ರಣ ಇದೆಯಲ್ವಾ, ಅದನ್ನು ಹಾಕಿ ಒಂದು ಕುದಿಯನ್ನು ತರಬೇಕು. ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೇವೆ. ಒಂದ್ಸತಿ ಅದು ಕುದಿ ಬಂದ ನಂತರ ನಾನು ಇದಕ್ಕೆ ಕೆಂಪು ಮೆಣಸಿನ ಹುಡಿ, ಜೀರಾ ಹುಡಿ, ಕೊತ್ತಂಬರಿ ಹುಡಿ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿದ್ದೇನೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಇನ್ನೊಂದು ಕುದಿ ಬರುವ ಮುಂಚೆನೆ ನಾವು ನೆನೆಸಿದ್ದಂತಹ ಚೋಲೆ ಇದೆಯಲ್ವಾ ಅದನ್ನು ಹಾಕಬೇಕು. ಈ ಚೋಲೆಗೆ ನೀವು ಬೇಕಾದ್ರೆ ದಿನಸಿ ಶಾಪಿಗೆ ಹೋಗಬೇಕಾದ್ರೆ ವೈಟ್ ಕಡಲೆ ಅಥವಾ ದೊಡ್ಡ ಕಡಲೆ ಅಥವಾ ಕಾಬೂಲ್ ಕಡಲೆ ಅಂತೆಲ್ಲ ಹೇಳ್ಬೋದು. ಆಗ ಅವ್ರು ಕೊಡ್ತಾರೆ. ನಿಮಗೆ ಹೇಳಲಿಕ್ಕೆ ಬರದಿದ್ರೆ ಅಂತ ನಾನು ಅದು ಹೇಳಬೇಕು ಅಂತ ಅನಿಸ್ತು. ತುಂಬ ಜನ ನನ್ನ ಹತ್ರ ವ್ಯೂವರ್ಸ್ ಇದ್ದಾರೆ, ಲೈಕ್ ಹೊಸ ಮದುವೆ ಆದವರು, ಸ್ವಲ್ಪ ಮದುವೆ ಆಗುವವರು. ಈ ಎಲ್ಲ ರೆಸಿಪೀಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ. ನಿಮಗೆ ಇಂಪ್ರೆಸ್ ಮಾಡಬೇಕಾದ್ರೆ ನಿಮ್ಮ ಮನೆಯವರಿಗೆಲ್ಲ ಇಂತಹ ರೆಸಿಪಿಯನ್ನು ಮಾಡಿ, ಯಾಕಂದರೆ ತುಂಬ ಯಮ್ಮಿ ಆಗಿರುತ್ತೆ. ಯಾಕಂದರೆ ನಾನಂತೂ ಇದು 2ನೇ-3ನೇ ಸತಿ ತಿನ್ನೋದು. ತುಂಬ ಚೆನ್ನಾಗಾಗುತ್ತೆ ಆಯಿತಾ. ಸೊ ಇಲ್ಲಿ ನೀರು ಮುಳುಗುವ ತನಕ ಹಾಕಬೇಕು, ಅಂದರೆ ಕಡಲೆಗಳು ಕಾಣಬಾರ್ದು, ಅಷ್ಟು ನೀರು ಹಾಕಿದ್ರೆ ಸಾಕು. ಆಮೇಲೆ ಒಂದು ಕುಕ್ಕರ್ ಮೇಲೆ ಡಿಪೆಂಡ್. ನಾವು ಇಲ್ಲಿ 10 ವಿಸಿಲ್ಸ್ ತೆಗೆದಿದ್ದೇವೆ. ನಿಮಗೆ ಬೇಕಾದರೆ ನಮ್ಮ ಮನೆಯಲ್ಲಿ ಆಗ್ತಿದ್ರೆ ಒಂದು 3-4 ವಿಸಿಲ್ಸ್ ತೆಗೆದಿದ್ರೆ ಸಾಕ ಅಂತ ಆಗ್ತಿತ್ತು. ಸೊ ಅದು ಕುಕ್ಕರ್ ಮೇಲೆ ಡಿಪೆಂಡ್ ಅಲ್ವಾ. ಸೊ ನಾವು ಇವತ್ತು ಬೆಳಿಗ್ಗೆ ಮಾಡಿದ್ದು, ಒಂದು 10 ಗಂಟೆ ಆದಷ್ಟು ಮಾಡಿದ್ದು. ಇವಾಗ ನಾವು ಊಟ ಮಾಡೋಕ್ಕಿಂತ ಮುಂಚೆ ಒಂದು ಬಾಣಲಿಗೆ ಹಾಕಿ ಅದನ್ನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಮಾಡ್ತಾ ಇದ್ದೀವಿ, ಊಟ ಮಾಡೋಕ್ಕಿಂತ ಮುಂಚೆ ಅಷ್ಟೇ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.